ಕಂಡ ಕೂಡಲೇ ಮನಸ್ಸಿನಲ್ಲಿ ಮೂಡಿದ ಒಂದು ಯೋಚನೆ, ಈ ಗಿರಿಯಲ್ಲೇ ಇದ್ದುಕೊಂಡು ಒಂದು ಯಾಗವೊಂದನ್ನು ಕೈಗೊಂಡ್ರೆ ಹೇಗೆ? ನಾವು ಸಂಕಲ್ಪ ಮಾಡಿದ್ರೆ ಸಾಕು, ಎಲ್ಲ ಈ ಗಿರಿಯಲ್ಲೇ ಇದ್ದುಕೊಂಡು ಅಹೋರಾತ್ರಿ ಯಾಗವನ್ನು ಕೈಗೊಳ್ತೇವೆ. ಲೋಕಕಂಟಕರಾಗಿ ಮೆರೆಯುತ್ತಿದ್ದಂತ ದೈತ್ಯರು ದಾನವರು ರಕ್ಕಸರನ್ನೆಲ್ಲ ಕೊಂದು ಕಡದು ಲೋಕಕ್ಕೆ ಕ್ಷೇಮವನ್ನು ಒದಗಿಸಿ ಅವ್ಯಕ್ತಳಾಗಿದ್ದವಳು ನಾನು. ಆದರೆ ಮತ್ತೆ ವ್ಯಕ್ತವಾದಂತೆ ಮಾಡಿದ ಅತ್ರಿ ಮಹಾಪುಣ್ಯೇಶ್ವರಿ ಆತನೇ ಈಗ ಬಂಧನದಲ್ಲಿದ್ದಾನೆ. ಆತನ ಜಿಜ್ಞಾಸೆಯನ್ನು ಪರಿಹರಿಸಬೇಕಾಗಿದೆ. ಆದುದರಿಂದ ಯಾಗಗುಂಡದ ಮುಂದೆ ಗೋಚರಿಸಿಕೊಳ್ತೇವೆ.
ಮುಂದುವರಿಯೋಣ.